ನೈಋತ್ಯ ಪದವೀಧರ ಕ್ಷೇತ್ರ ಬಹಳ ವಿಶೇಷವಾದಂತಹ ಕ್ಷೇತ್ರ. ಶಿವಮೊಗ್ಗ ಜಿಲ್ಲೆ, ಚಿಕ್ಕಮಗಳೂರು, ದಾವಣಗೆರೆಯಲ್ಲಿ ಹೊನ್ನಾಳಿ, ಚನ್ನಗಿರಿಯನ್ನು ಒಳಗೊಂಡಂತೆ ಉಡುಪಿ, ಮಂಗಳೂರು ಮತ್ತೆ ಮಡಿಕೇರಿಯನ್ನ ಒಳಗೊಂಡಂತಹ ಕ್ಷೇತ್ರ. ಈ ಕ್ಷೇತ್ರ ನಮ್ಮ ಬಿಜೆಪಿಯ ಸಂಘಟನಾ ಶಕ್ತಿಯ ಕ್ಷೇತ್ರ. ಅದರಲ್ಲೂ ಮಂಗಳೂರು ನಿಜವಾಗ್ಲೂ ಸಂಘಟನೆಯ ಶಕ್ತಿಯ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಒಟ್ಟು 14 ಮೆಡಿಕಲ್ ಕಾಲೇಜುಗಳಿದೆ, 30 ಇಂಜಿನಿಯರಿಂಗ್ ಕಾಲೇಜುಗಳಿದೆ, 100ಕ್ಕಿಂತ ಹೆಚ್ಚು ಡಿಗ್ರಿ ಕಾಲೇಜುಗಳು, ದೊಡ್ಡ ದೊಡ್ಡ ಸಂಸ್ಥೆಗಳು ಈ ಕ್ಷೇತ್ರದಲ್ಲಿ ಬರ್ತವೆ. ಅಭಿವೃದ್ಧಿಯಲ್ಲೂ ಕೂಡ ಒಳ್ಳೆಯ ನೆಟ್ವರ್ಕ್ ಅನ್ನ ಇಟ್ಕೊಂಡಂತಹ ಕ್ಷೇತ್ರ. ನೆಟ್ವರ್ಕ್ ಇಸ್ ನೆಟ್ವರ್ಕ್ ಅಂತ ಕರೀತಾರೆ. ಇವತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ಡೊಮೆಸ್ಟಿಕ್ ಏರ್ಪೋರ್ಟ್ ಇದೆ, ರೈಲ್ವೆ ಕನೆಕ್ಟಿವಿಟಿ ಇದೆ, ಒಳ್ಳೆ ಕನೆಕ್ಟ್ ಇಲ್ಲ, ಡಿಜಿಟಲ್ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ. ಈ ನಿಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿ ಟೋಟಲ್ 2 ಲಕ್ಷ ಹೆಣ್ಣುಮಕ್ಕಳು ಪದವೀಧರ ಆಗ್ತಿದ್ದಾರೆ ವರ್ಷಕ್ಕೆ. ಗಂಡು ಮಕ್ಕಳು ಆಲ್ಮೋಸ್ಟ್ 1,70,000. ಇದರಲ್ಲಿ ಒನ್ ಆಫ್ ದ ಮೇಜರ್ ಕಾಂಟ್ರಿಬ್ಯೂಷನ್ ಈ ಕ್ಷೇತ್ರದಿಂದ ಬರ್ತದೆ. ನಮ್ಮ ಈ ಕ್ಷೇತ್ರದ GDP ತಗೊಂಡ್ರೆ ಆ GDPಯಲ್ಲಿ ಕೃಷಿ ಉತ್ಪಾದನೆ ಚಿಕ್ಕಮಗಳೂರು ಮತ್ತೆ ಕೊಡಗು 30ರಿಂದ 40% ಕೃಷಿ ಉತ್ಪಾದನೆ ಇದ್ರೆ, ಉಡುಪಿ, ಮಂಗಳೂರು, ಶಿವಮೊಗ್ಗ 20ರಿಂದ 25%. ಇಂಡಸ್ಟ್ರಿಯಲ್ ಇನ್ಕಮ್ ಎಷ್ಟಿದೆ ಅಂತಂದ್ರೆ 25% ಇದ್ರೆ, ಮುಖ್ಯವಾಗಿ ಬಹುಮುಖ್ಯವಾಗಿ ಎಲ್ಲಾ ಕ್ಷೇತ್ರದಲ್ಲೂ ನಿಯರ್ಲಿ 50% GDP ಇರೋದು ನಮ್ಮ ಈ ಸರ್ವಿಸ್ ಸೆಕ್ಟರ್ ಅಲ್ಲಿ ಮಾತ್ರ. ಸರ್ವಿಸ್ ಸೆಕ್ಟರ್ ಅಂದ್ರೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಬ್ಯಾಂಕಿಂಗ್ ಇಂಡಸ್ಟ್ರಿ ಇರ್ಬೋದು, ವೈದ್ಯಕೀಯ ಸೇವೆಗಳು ಇರ್ಬೋದು, ಈ ಎಲ್ಲಾ ತರದ ಸೇವೆಗಳನ್ನ ಒಳಗೊಂಡು ಈ GDP ಇದೆ. ಇಲ್ಲಿ ಇಷ್ಟೊಂದು ನಾನು ಸಾಮಾನ್ಯ ಕೃಷಿ ಕುಟುಂಬದಿಂದ ಹುಟ್ಟಿದಂತ ನಾನು ನನ್ನ MBBS ಮತ್ತೆ MD ಪದವಿಗಳನ್ನ ಆದ ಮೇಲೆ ಸರ್ಕಾರಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಕೆಲಸವನ್ನು ಮಾಡಿ ಸಣ್ಣ ಕ್ಲಿನಿಕ್ ಇಂದ ಹಂತ ಹಂತವಾಗಿ ಇವತ್ತು 100 ಜನ ವೈದ್ಯರು, 1,000 ಜನ ಸ್ಟಾಫ್ ಇರುವಂತಹ ಒಂದು ಸಮೂಹ ಸಂಸ್ಥೆಯಲ್ಲಿ ಇದ್ದೇನೆ. ಈ ಹಂತ ಹಂತ ಬೆಳವಣಿಗೆಯಲ್ಲೂ ಕೂಡ ಪದವೀಧರರು ಅಥವಾ ನೌಕರರು ಅನುಭವಿಸ್ತಾ ಇದ್ದಂತಹ ತೊಂದರೆಗಳನ್ನ ಖಂಡಿತವಾಗ್ಲೂ ಅರ್ಥ ಮಾಡ್ಕೊಂಡಿದ್ದೇನೆ. ನನಗೆ ಈ ಜವಾಬ್ದಾರಿಯನ್ನ ಖಂಡಿತವಾಗ್ಲೂ ಮುಂದಿನ ದಿನದಲ್ಲಿ ಎಲ್ಲ ಪದವೀಧರರ ಧ್ವನಿಯಾಗಿ ನಾನು ವಿಧಾನ ಪರಿಷತ್ತಿನಲ್ಲಿ ಅವರ ಧ್ವನಿಯಾಗಿದ್ದೇನೆ. ನಾನು ನನ್ನ 10ನೇ ವಯಸ್ಸಿನಿಂದ RSSನ ಸ್ವಯಂ ಸೇವಕ. ಬಸವೇಶ್ವರ ಶಾಖೆಯಲ್ಲಿ ನಾನು ನನ್ನ ಸ್ವಯಂ ಸೇವಕ ಜೀವನವನ್ನು ಪ್ರಾರಂಭ ಮಾಡಿದೆ. ನನಗೆ ITC ಆಗಿದೆ, ಸಂಘ ಶಿಕ್ಷಣ ವರ್ಗ, OTC ಆಗಿದೆ. ಇದೆ ಪುತ್ತೂರಲ್ಲಿ 1994, ಆಲ್ಮೋಸ್ಟ್ 30 ವರ್ಷದ ಹಿಂದೆ ನಾನು OTC ಅನ್ನ ಆಗಿದ್ದ. ಮುಖ್ಯ ಶಿಕ್ಷಕನಾಗಿ ಸಂಘಟನೆಯಲ್ಲಿ ಇದ್ದವನು. ಮುಂಚೆ ಅದ ನಂತರ ನಾನು MBBS ಮತ್ತೆ MD ನಂತರ ಕೂಡ ಶಿವಮೊಗ್ಗದಲ್ಲಿ ಕೆಲಸವನ್ನ ನನ್ನ ವೈದ್ಯಕೀಯ ವೃತ್ತಿಯ ಜೊತೆಗೆ ಕೂಡ ಅನೇಕ ಸಂಘಟನೆಯ ಜವಾಬ್ದಾರಿಗಳನ್ನ ಅತಿ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡಿದ್ದೇನೆ. ಇದೇ ತರ ನನಗೆ ಕಾಂಗ್ರೆಸ್ ಇಂದ ಬಂದಿದ್ದು ಅಂತ ನಮಗೆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದು ಉಂಟು. ನಾನು ನಮ್ಮ ಸಂಘಟನೆಯ ವಿಕಾಸ ಟ್ರಸ್ಟ್ನ ಅಧ್ಯಕ್ಷನಾಗಿ ಕೆಲಸವನ್ನು ಮಾಡಿದ್ದೆ. ಇಲ್ಲಿಗೆ ಬಿಜೆಪಿ ಪಕ್ಷಕ್ಕೆ ಬರೋದಕ್ಕಿಂತ ಮುಂಚೆ ಬಿಜೆಪಿ ಪಕ್ಷಕ್ಕೆ ನಾನು ಬರಬೇಕು ಅಂತ ನನ್ನ ಸಂಘದ ಪ್ರಮುಖರನ್ನ ಕೇಳಿದಾಗ, ಅದು ನಿನ್ನ ವೈಯಕ್ತಿಕ ಇಷ್ಟ, ನೀವು ಸಂಘಟನೆಯಲ್ಲೇ ಇರಬೇಕು ಅಂತ ನನಗೆ ಹಿಡಿದು ಉಂಟು. ಆವಾಗ ನಾನು ಅದನ್ನ ರಿಸಿಗ್ನೇಷನ್ ಮಾಡಿ ನಂತರದಲ್ಲಿ ಬೇರೆ ಭಾರತೀಯ ಜನತಾ ಪಕ್ಷಕ್ಕೆ ಬಂದೆ. ಹರ್ಷ ಅವರ ಫ್ಯಾಮಿಲಿ ಪೂರ್ತಿ ನನ್ನ ಪೇಷಂಟ್. ಅವರ ನೋವು ಅದೆಲ್ಲ ನನಗೂ ಅರ್ಥ ಇದೆ. ಆ ನಿಟ್ಟಿನಲ್ಲಿ ಬಹಳಷ್ಟು ಗೊತ್ತಿದೆ ನಿಮ್ಗೆ ಏನೇನು ಆಯಿತು, ಏನೇನಾಗಿದೆ ಅಂತ. ಆವಾಗ ಎಲ್ಲ ಇಂಡಸ್ಟ್ರೀಸ್, ಎಲ್ಲ ಬಿಸ್ನೆಸ್ ಎಲ್ಲ ಬರ್ತಾ ಇದೆ. ಆಗ ಆ ನಿಟ್ಟಿನಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಮತ್ತೆ ಸಂತರು ಎಲ್ಲರೂ ಸೇರಿ ಒಂದು ಇತರ ಶಾಂತಿಯ ಒಂದು ಮೆರವಣಿಗೆಯನ್ನ ಮಾಡಬೇಕು ಅಂತ ಹೇಳಿ ಹೇಳಿದಾಗ ನನ್ನ ಪಾಲ್ಗೊಂಡಿದ್ದು ನಿಜ. ಇದು ನಮ್ಮ ಏನು ಹಿರಿಯರ ಇದಾರ ಅವರಿಗೂ ಕೂಡ ಅದರ ಬಗ್ಗೆ ಅರಿವು ಉಂಟು. ಈಗ ಭಗವಂತ ಭಟ್ರು ಇನ್ನೊಂದು ಈಗ ಜೂನಿಯರ್ ಆಗಿದ್ರು, ನಿಮ್ಮ ಸೆಲೆಕ್ಷನ್ಗೆ ಬೇಸ್ ಏನು ಏನೆಲ್ಲ ಯಾವ ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ ನಿಮಗೆ ಅನಿಸ್ತದೆ? ನೀವು ನನಗೆ
ಜೂನಿಯರು ಸೀನಿಯರು. ನಾನು ಬಿಜೆಪಿಯಲ್ಲಿ 2 ವರ್ಷ ಇದ್ದು ಕೂಡ ಸಂಘಟನೆಯಲ್ಲಿ ನಾನು 10 ವರ್ಷದಿಂದ, ನನಗೆ 46 ವರ್ಷ, 36 ವರ್ಷದಿಂದ ಸಂಘಟನೆಯಲ್ಲಿ ನಾನು ಜೊತೆಗಿದ್ದೇನೆ. ಪ್ರತಿ ಹೆಜ್ಜೆಯಲ್ಲೂ ನನಗೆ ಇವತ್ತು ಬಿಡುವಿಟ್ಟಾಗ ನಿಮಗೆ ಹೇಳಬೇಕು ಅಂದ್ರೆ ನಮ್ಮ 10 ವರ್ಷದಿಂದ ನಮ್ಮ ಸಂಘಟನೆಯ ಎಲ್ಲ ಪೂರ್ಣಾವಧಿ ಕಾರ್ಯಕರ್ತರಿಗೆ ನಮ್ಮ ಹಾಸ್ಪಿಟಲ್ ಕಂಪ್ಲೀಟ್ ಉಚಿತವಾದ ಟ್ರೀಟ್ಮೆಂಟ್ ಕೊಡ್ತಾರೆ. ಅಂದ್ರೆ ಯಾಕೆಂದ್ರೆ ನಮ್ಮ ಯಾರಿಗೆ ಯೋಧರಿಗೆ ಮತ್ತೆ ನಮ್ಮ ಸೆಕ್ಯೂರ್ ಮಾಡುವಂತ ನಮ್ಮ ಈಗ ಸೋಲ್ಜರ್ಸ್ಗೂ ಕೂಡ ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಡ್ತಾರೆ. ನಾನು ಸಂಘಟನೆಯಿಂದ ಬಂದಂತ ಒಬ್ಬ ಹುಡುಗ. ಆ ನಿಟ್ಟಿನಲ್ಲಿ ಆರೋಪಗಳು ಬರ್ತದೆ, ಬಟ್ ನನಗೆ ಖಂಡಿತ ವಿಶ್ವಾಸ ಇದೆ ನನ್ನಲ್ಲಿ ಇರುವುದು ಸಂಘಟನೆಯ ಶಕ್ತಿ, ನನ್ನಲ್ಲಿರುವುದು ನನ್ನ ಹಿರಿಯರು ಹೇಳ್ಕೊಟ್ಟ ಸಂಘಟನೆ ಹೇಳ್ಕೊಟ್ಟಂತ ವ್ಯಕ್ತಿತ್ವ. ನಿಷ್ಠಾವಂತನಾಗಿ ಈ ಪಕ್ಷಕ್ಕೆ ದುಡಿಯುತ್ತೇನೆ. ಅದ್ರ ಭರವಸೆ ಮೇಲೆ ಕೂಡ ನಮ್ಮ ಆ ಬೆಲ್ಟಲ್ಲಿ ಸುಮಾರಷ್ಟು ಒಳ್ಳೆಯ ಹೆಸರಿದ್ದು ಮನೆಗೂ ನಮಗೆ ಗೊತ್ತಿದೆ. ಡಾಕ್ಟರ್ ಧನಂಜಯ ಸರ್ಜಾ ವ್ಯಕ್ತಿತ್ವ ಏನು ಅದನ್ನೆಲ್ಲ ನೋಡಿಕೊಂಡು ಚುನಾವಣೆಯಲ್ಲಿ ಇವತ್ತು 4 ಮನೆಯನ್ನು ನೋಡಿದಂತಹ ಆಯನೂರು ಮಂಜುನಾಥ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿಯಾಗಿದ್ದಾರೆ. ಎಲ್ಲ ಸೂಕ್ಷ್ಮತೆಗಳನ್ನ ಗಮನಿಸಿ ಪ್ರತಿ ವರ್ಷ 6 ವರ್ಷದಲ್ಲೂ ಕೂಡ ಈ ನೈಋತ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಶಿವಮೊಗ್ಗದಿಂದಲೇ ಆಗಿದ್ದಾರೆ. ಆ ನಿಟ್ಟಿನಲ್ಲಿ ಅವರ ಪಕ್ಷದ ಹಿರಿಯರು ಡಿಸೈಡ್ ಮಾಡಿದ್ದಾರೆ. ನಿಮಗೆ ಗೊತ್ತಿದೆ, ಭಾಜಪ ಪಕ್ಷದಲ್ಲಿ ಯಾವುದೇ ಒಂದು ಡಿಸಿಷನ್ ಮಾಡಬೇಕು ಅಂದ್ರೆ ಹಿರಿಯರೆಲ್ಲ ಸೇರಿ ಮಾಡ್ತಾರೆ. ಆ ಹಿರಿಯರ ಅವಕಾಶಕ್ಕೆ ಮತ್ತೊಮ್ಮೆ ಅವರಿಗೆ ಕೃತಜ್ಞತೆಗಳನ್ನ ಕೇಳಬೇಕು. ಬರಬೇಕು ಅಂತಂದ್ರೆ ಕೇಂದ್ರದ ಹಿರಿಯರೇ ಅದಕ್ಕೆ ಸಹಿ ಮಾಡಿ ಕಳಿಸ್ಬೇಕಾಗ್ತದೆ. ಅಂದ್ರೆ ನೀವು RSS ಕೋಟದಿಂದ ಆಯ್ಕೆ ಆಗಿದೆ ಅಂತ ನೀವು ಹೇಳುದು. RSS ಕೋಟನು ಬಿಜೆಪಿ ಕೋಟ ಸಂಘಟಕರು ರಾಮಚಂದ್ರ ಅವರು, ಹೆಗಡೆ ಅವರು ಮತ್ತೆ ನಮ್ಮ DS ಶಂಕರಮೂರ್ತಿ ಅವರು, ಇವರ ಕ್ಷೇತ್ರ, ಇವರು ಹಾಕಿಕೊಟ್ಟಂತ ಹಾದಿಯಲ್ಲಿ ಖಂಡಿತವಾಗ್ಲೂ ನಡೆಯುತ್ತೇನೆ. ಒಳ್ಳೆಯ ಈ ಪದವೀಧರ ಕೆಲಸವನ್ನ ವಿಧಾನ ಪರಿಷತ್ನಲ್ಲಿ ಮಾಡ್ತೇನೆ. ಎಲ್ಲ ಪದವೀಧರ ಬಂಧುಗಳಲ್ಲಿ ಅತಿ ವಿನಮ್ರವಾಗಿ ಕೇಳ್ತೇನೆ, ವೈದ್ಯಕೀಯ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಒಳ್ಳೆಯ ಸೇವೆಯನ್ನು ಮಾಡಿದಂತ ನನಗೆ ದಯವಿಟ್ಟು ಅತ್ಯಮೂಲ್ಯ ಅಧಿಕ ಮತಗಳಿಂದ ಗೆಲ್ಲಿಸಬೇಕು. ನಮ್ಮ ಗೆಲುವು, ಬಿಜೆಪಿಯ ಗೆಲುವು ಭಾರತ ದೇಶದ ಭದ್ರತೆಗೆ, ಭಾರತ ದೇಶದ ಘನತೆ, ಗೌರವ ಉಳಿಸಬೇಕು ಅಂದ್ರೆ, ಭಾರತ ವಿಕಸಿತ ಹಾದಿಯಲ್ಲಿ ಆಗ್ಬೇಕು ಅಂದ್ರೆ ಬಿಜೆಪಿಯ ಗೆಲುವು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ಎಲ್ಲ ಪದವೀಧರ ಬಾಂಧವರಿಗೆ ಅತಿ ಹೆಚ್ಚು ಅಂತರದಿಂದ ಮತಗಳನ್ನು ಕೊಟ್ಟು ಗೆಲುವನ್ನ ಕೊಡಬೇಕು ಅಂತ ತಮ್ಮಲ್ಲಿ ವಿನಮ್ರವಾಗಿ ಪ್ರಾರ್ಥಿಸುತ್ತೇನೆ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ. ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ, ನೀಟ್, ಜೆಇಇ, ಕೆವಿಪಿವೈ, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ವಿಶೇಷ ಸರ್ಟಿಫಿಕೇಟ್ ಕೋರ್ಸ್ಗಳು, ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ, ವಿಶಾಲ ಮೈದಾನದ ಸೌಲಭ್ಯ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ, ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನದ ವ್ಯವಸ್ಥೆ, ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 807307000468, 8105072386. ಇಮೇಲ್ ss016puc@gmail.com. ವೆಬ್ಸೈಟ್ www.vivekanandapuc.com. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.